ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ನೀಡುವ ವಿಚಾರ ಈವರೆಗೆ ಕೇಂದ್ರದ ಗಮನಕ್ಕೆ ಬಂದಿಲ್ಲ. ಅಲ್ಲದೆ ಈ ವಿಚಾರದ ಬಗ್ಗೆ ಕೇಂದ್ರ ನಾಯಕರು ಈವರೆಗೂ ಚರ್ಚೆಯನ್ನು ನಡೆಸಿಲ್ಲ. ಜಾತಿಯ ಆಧಾರದಲ್ಲಿ ಮೀಸಲಾತಿ ಕೊಡುವುದಕ್ಕೆ ವೈಯಕ್ತಿಕವಾಗಿ ನನ್ನ ವಿರೋಧವಿದೆ ಅಂತ ಕೇಂದ್ರದ ಸಚಿವ ಡಿ.ವಿ. ಸದಾನಂದಗೌಡ ಹೇಳಿದರು. ರಾಜ್ಯದಲ್ಲಿ ಸುದ್ದಿಯಲ್ಲಿರುವ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ನೀಡುವ ವಿಚಾರ ಕುರಿತಂತೆ ಕೇಂದ್ರ ಸಚಿವ ಹಾಗೂ ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದಗೌಡ ಪ್ರತಿಕ್ರಿಯಿಸಿದ್ದಾರೆ. ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೋ ಅವರಿಗೆ ಅವಕಾಶಗಳು ದೊರೆಯಬೇಕಿದೆ ಎನ್ನುವುದು ನನ್ನ ಅಪೇಕ್ಷೆಯಾಗಿದೆ. ಪ್ರಸ್ತುತ ಸನ್ನಿವೇಶದಲ್ಲಿ ಜಾತಿ ಆಧಾರದಲ್ಲಿ ಮೀಸಲಾತಿ ನೀಡಿದಲ್ಲಿ ಸಾಮಾಜಿಕ ಪರಿವರ್ತನೆ ಕಷ್ಟ ಸಾಧ್ಯ ಎಂದ ಅವರು, ಇತ್ತೀಚಿನ ದಿನಗಳಲ್ಲಿ ಜಾತಿ ಆಧಾರಿತ ಮೀಸಲು ಕೇಳುವ ಹೊಸ ಪ್ರಕ್ರಿಯೆ ಶುರುವಾಗಿದ್ದು, ಈ ವ್ಯವಸ್ಥೆ ಸಾಮಾಜಿಕ ಪರಿವರ್ತನೆಗೆ ಮಾರಕವಾಗಲಿದೆ ಅಂತ ಹೇಳಿದರು. ಮೀಸಲು ಪಡೆದು ಉನ್ನತ ಸ್ಥಾನಕ್ಕೆ ತಲುಪಿದವರು ತನ್ನ ಸಮಾಜದ ಏಳಿಗೆಯನ್ನು ಮರಿತಾರೆ. ಸಮಾಜ ಹಿಂದೆ ಬಿದ್ದು ವ್ಯಕ್ತಿ ಮಾತ್ರ ಮುಂದೆ ಹೋಗುವಂತಹ ವ್ಯವಸ್ಥೆಗಳಾಗ್ತಾ ಇದೆ. ಇಂತಹ ಘಟನೆಗಳು ಸಾಕಷ್ಟು ನಮ್ಮ ಮುಂದೆ ಇದೆ. ಸಾಧಾರಣವಾಗಿ ಒಂದಷ್ಟು ಎಲ್ಲರೂ ಕೂಡ ಇದೇ ಬೇಡಿಕೆಗಳನ್ನು ನೀಡುವಂಥದ್ದು ಮಾಡಿದರೆ ಸಾಮಾಜಿಕ ಪರಿವರ್ತನೆ ಸ್ವಲ್ಪ ಕಷ್ಟ ಸಾಧ್ಯ. ಪ್ರತಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಆದ್ಯತೆಗಳನ್ನು ಕೊಡುವಂಥ ಒಂದು ಹೊಸ ಪ್ರಕ್ರಿಯೆ ಎಲ್ಲ ಕಡೆಗಳಲ್ಲಿ ಜಾತಿಯ ಆಧಾರದಲ್ಲಿ ರಿಸರ್ವೇಷನ್ ಪಡ್ಕೊಂಡವರು ಕೂಡ ಅವರು ಒಂದು ಸ್ಥಾನಕ್ಕೆ ಹೋದ ಮೇಲೆ ಮತ್ತೆ ಅವರ ಸಮಾಜದ ಏಳಿಗೆಗೆ ಅವರು ನೋಡುವಂಥದ್ದು ಭಾರಿ ಕಡಿಮೆ. ನಾನು ಅದನ್ನು ನೋಡ್ತಾ ಇದ್ದೇನೆ. ಆದ ಕಾರಣ ಆರ್ಥಿಕ ಆ ಒಂದು ಹಿನ್ನಡೆಯನ್ನು ಗಮನಿಸಿ ಅದರ ಮುಖಾಂತರ ಮಾಡುವಂಥ ಸೂಕ್ತ ಅಂತ ನನ್ನ ಅಭಿಪ್ರಾಯ. ನಾನು ನನ್ನ ಹಿರಿಯರಿಗೂ ಕೂಡ ಇದನ್ನು ತಿಳಿಸಿದ್ದೇನೆ. ದೇಶದಲ್ಲಿ ಇಂಧನ ಬೆಲೆ ಹೆಚ್ಚುತ್ತಾ ಇದೆ. ಹೆಚ್ಚುತ್ತಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಕೆಲವೊಂದು ವ್ಯವಸ್ಥೆಗಳನ್ನು ಕಲ್ಪಿಸಲು ಈ ರೀತಿಯ ಹೆಚ್ಚಳ ಅನಿವಾರ್ಯವಾಗಿದೆ. ದೇಶದ 8 ಕೋಟಿ ಬಡ ಕುಟುಂಬಗಳಿಗೆ ಕೇಂದ್ರ ಉಚಿತವಾಗಿ ಗ್ಯಾಸ್ ವಿತರಿಸ್ತಾ ಇದೆ. ಈ ವ್ಯವಸ್ಥೆಗೆ ಹಣ ಹೊಂದಿಸುವ ಅಗತ್ಯವಿದೆ. ಈ ಕಾರಣಕ್ಕಾಗಿ ಇದ್ದವರಿಂದ ಇಲ್ಲದವರಿಗೆ ಕೊಡುವ ಪ್ರಯತ್ನ ಮಾಡಲಾಗ್ತಾ ಇದೆ. ಇಂಧನ ಬೆಲೆ ಹೆಚ್ಚಳ ವಿಚಾರವನ್ನು ಕೇಂದ್ರ ಗಂಭೀರವಾಗಿ ಪರಿಗಣಿಸಿದೆ ಅಂತ ಹೇಳಿದರು. ಪೆಟ್ರೋಲ್ ಇಂಧನ ಬೆಲೆ ಜಾಸ್ತಿ ಆದರೂ ನಿಜ, ಆದರೆ 8 ಕೋಟಿಗಿಂತಲೂ ಹೆಚ್ಚು ಆ ಮಹಿಳೆಯರಿಗೆ ಉಚಿತ ಗ್ಯಾಸ್ ಕೊಟ್ಟಿದ್ದೇವಲ್ಲ, ಇದರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಎಲ್ಲಿಂದಾದರೂ ಅದಕ್ಕೆ ಹಣ ನಾವು ಪ್ರೊವೈಡ್ ಮಾಡಲೇಬೇಕು. ಇಲ್ಲಿಂದ ಸ್ವಲ್ಪ ದೊಡ್ಡವರು ಕೊಡುವಂಥದ್ದು, ಸಾಮಾನ್ಯ ಮನುಷ್ಯರು ಕೊಡುವಂಥದ್ದರಿಂದ ಮತ್ತೆ ಅತ್ಯಂತ ಕೆಳಮಟ್ಟದವರಿಗೆ ಅದನ್ನು ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದೇವೆ. ನಾವು ನೋಡ್ತಾ ಇದ್ದೇವೆ ಇದರ ಬಗ್ಗೆ ಎಕ್ಸೈಸ್ ಡ್ಯೂಟಿ ಮತ್ತು ಇದನ್ನು ಹೇಗೆ ಪರಿಶೀಲನೆ ಮಾಡಬೇಕು ಅಂತ ಗಂಭೀರವಾಗಿ ಚಿಂತನೆ ಮಾಡ್ತಾ ಇದ್ದೇವೆ.